ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಆದಿಯಲ್ಲಿ ಇದ್ದ ವಚನ, ನಮ್ಮ ನೋಡ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಪಿತ ದೇವರ, ಪ್ರಭು ಯೇಸು ಕ್ರಿಸ್ತರ ಹಾಗೂ ಪವಿತ್ರಾತ್ಮ ದೇವರ ನಾಮದಲ್ಲಿ ಆಮೆನ್. ನಮ್ಮ ಕರ್ತರಾದ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆಯೂ ಇರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ವಚನಾಮೃತ ಕಾರ್ಯಕ್ರಮವನ್ನು ವೀಕ್ಷಿಸಿರುವ ನನ್ನೆಲ್ಲ ಸಹೋದರ ಸಹೋದರಿಯರಿಗೆ, ನನ್ನ ಮಿತ್ರರಿಗೆ ನನ್ನ ನಮನಗಳು. ಪ್ರಭು ಯೇಸು ಕ್ರಿಸ್ತರು ನಿಮ್ಮೆಲ್ಲರನ್ನು ಹರಸಲಿ, ನಿಮಗೆ ವಿಶೇಷವಾದ ದೈವಾನುಭವವನ್ನು ಕೊಡಲಿ, ನಿಮ್ಮ ಜೀವನವೇ ರೂಪಾಂತರಗೊಳ್ಳಲಿ. ಏನೆಲ್ಲ ಕೋರಿಕೆಗಳು ನಿಮ್ಮಲ್ಲಿವೆ ಆ ಎಲ್ಲ ಕೊರತೆಗಳನ್ನು ದೇವರು ನೀಗಿಸಲಿ. ಅದಕ್ಕಿಂತ ಹೆಚ್ಚಾಗಿ ಪ್ರಭು ಯೇಸು ಕ್ರಿಸ್ತರಲ್ಲಿ ನಿತ್ಯ ಜೀವವು ನಿಮ್ಮದಾಗಲಿ. ಪರಿಶುದ್ಧವಾದ ಪವಿತ್ರವಾದ ಜೀವನವನ್ನು, ಈ ಲೋಕದಲ್ಲಿ ವಿಜಯಶಾಲಿಯಾದ ಸಕ್ಸಸ್ಫುಲ್ ಜೀವನವನ್ನು ದೇವರು ನಿಮಗೆ ಒದಗಿಸಲಿ. ನಿಮ್ಮನ್ನು, ನಿಮ್ಮ ಕುಟುಂಬವನ್ನು, ನಿಮ್ಮ ವ್ಯಾಪಾರವನ್ನು, ನಿಮ್ಮ ಹೊಲದಲ್ಲಿ ನಿಮ್ಮ ಬೆಳೆ ಅಥವಾ ನಿಮ್ಮ ಉದ್ಯೋಗವನ್ನು, ನೀವು ಕೈಗೊಳ್ಳುವಂತಹ ಪ್ರತಿಯೊಂದು ಯೋಜನೆಗಳು ದೇವರು ಸಕಾಲದಲ್ಲಿ ಈಡೇರಿಸಲೆಂದು ನಾನು ನಿಮಗಾಗಿ ಪ್ರಾರ್ಥಿಸುತ್ತೇನೆ. ಈ ಸಮಯದಲ್ಲಿ ದೇವರನ್ನು ಸ್ತುತಿಸಿ ಒಂದು ಗೀತೆಯನ್ನು ಹಾಡೋಣ. ಸ್ತುತಿಸಲು ಜಯ ನಿನಗೆ ದೇವನಾಮ, ಸ್ತುತಿಸಲು ಜಯ ನಿನಗೆ, ಸ್ತುತಿಸಲು ಜಯ ನಿನಗೆ ಯೇಸು ನಾಮ, ಸ್ತುತಿಸಲು ಜಯ ನಿನಗೆ. ಸ್ತುತಿಸಲು ಸೈತಾನ ಓಡಿ ಹೋಗುವನು, ಸ್ತುತಿಸಲು ರೋಗವೆಲ್ಲ ನೀಗಿ ಹೋಗುವುದು. ಸ್ತುತಿಸಲು ಸೈತಾನ ಓಡಿ ಹೋಗುವನು, ಸ್ತುತಿಸಲು ರೋಗವೆಲ್ಲ ನೀಗಿ ಹೋಗುವುದು. ಸ್ತುತಿಸಲು ಜಯ ನಿನಗೆ ಯೇಸು ನಾಮ, ಸ್ತುತಿಸಲು ಜಯ ನಿನಗೆ, ಸ್ತುತಿಸಲು ಜಯ ನಿನಗೆ ಯೇಸು ನಾಮ, ಸ್ತುತಿಸಲು ಜಯ ನಿನಗೆ. ಬೆಟ್ಟದಂತೆ ಕಷ್ಟಗಳು ನಿನಗೆ ಬಂದರು, ಯೇಸು ನಿನ್ನ ಕೈ ಬಿಡರು. ಬೆಟ್ಟದಂತೆ ಕಷ್ಟಗಳು ನಿನಗೆ ಬಂದರು, ಯೇಸು ನಿನ್ನ ಕೈ ಬಿಡರು. ಅಂಜದಿರು, ಹೆದರದಿರು, ಯೇಸು ನಿನ್ನ ಕಾಯುವರು. ಅಂಜದಿರು, ಹೆದರದಿರು, ಯೇಸು ನಿನ್ನ ಕಾಯುವರು. ಸ್ತುತಿಸಲು ಜಯ ನಿನಗೆ ಯೇಸು ನಾಮ, ಸ್ತುತಿಸಲು ಜಯ ನಿನಗೆ, ಸ್ತುತಿಸಲು ಜಯ ನಿನಗೆ ಯೇಸು ನಾಮ, ಸ್ತುತಿಸಲು ಜಯ ನಿನಗೆ. ಸ್ತುತಿಸಲು ಸೈತಾನ ಓಡಿ ಹೋಗುವನು, ಸ್ತುತಿಸಲು ರೋಗವೆಲ್ಲ ನೀಗಿ ಹೋಗುವುದು. ಸ್ತುತಿಸಲು ಸೈತಾನ ಓಡಿ ಹೋಗುವನು, ಸ್ತುತಿಸಲು ರೋಗವೆಲ್ಲ ನೀಗಿ ಹೋಗುವುದು. ಸ್ತುತಿಸಲು ಜಯ ನಿನಗೆ ಯೇಸು ನಾಮ, ಸ್ತುತಿಸಲು ಜಯ ನಿನಗೆ, ಸ್ತುತಿಸಲು ಜಯ ನಿನಗೆ ಯೇಸು ನಾಮ, ಸ್ತುತಿಸಲು ಜಯ ನಿನಗೆ. ಪಿತನಾದ ದೇವರೇ, ನಿಮ್ಮನ್ನು ನಾವು ಸ್ತುತಿಸುವಾಗ ನಿಮ್ಮ ಪುತ್ರರಾದ ಯೇಸು ಕ್ರಿಸ್ತರಲ್ಲಿ ಹಾಗೂ ಪವಿತ್ರಾತ್ಮರ ದೇವರಲ್ಲಿ
ನೀವು ಏಕೈಕ ದೇವರಾಗಿದ್ದೀರಿ. ನಿಮ್ಮನ್ನು ಸ್ತುತಿಸುವಾಗ ನೀವೇ ಸ್ವರ್ಗದಿಂದ ಇಳಿದು ಬಂದು ನಮ್ಮ ಸ್ತುತಿಗಳ ಸಿಂಹಾಸನವನ್ನು ನೀವು ಅಲಂಕರಿಸುತ್ತೀರಿ. ನಿಮಗೆ ಮೆಚ್ಚುವಂತಹ ಸ್ತುತಿ ಸ್ತೋತ್ರಗಳನ್ನು ನಾವು ಸಲ್ಲಿಸಲು ನಮ್ಮನ್ನು ಆಶೀರ್ವದಿಸಿರಿ. ವಚನಾಮೃತ ಕಾರ್ಯಕ್ರಮವನ್ನು ವೀಕ್ಷಿಸುವ ಎಲ್ಲ ನನ್ನ ಸಹೋದರರು ಅವರು ಲೋಕದಲ್ಲಿ ಎಲ್ಲಿದ್ದರೂ ಕೂಡ ಎಂತಹ ಪರಿಸ್ಥಿತಿಯಲ್ಲಿದ್ದರೂ ಕೂಡ ಅವರನ್ನು ಹೇರಳವಾಗಿ ಆಶೀರ್ವದಿಸಿರಿ. ಒಳ್ಳೆಯ ಆರೋಗ್ಯವನ್ನು, ಜೀವನದಲ್ಲಿ ಸಂಪೂರ್ಣವಾದ ಬಿಡುಗಡೆಯನ್ನು, ಸಮೃದ್ಧಿಯನ್ನು, ಶ್ರೀಮಂತಿಕೆಯನ್ನು, ಎಲ್ಲ ಸವಲತ್ತುಗಳನ್ನು, ವಿಶೇಷವಾಗಿ ನಿಮ್ಮ ಏಕೈಕ ಪುತ್ರರಾದ ಪ್ರಭು ಯೇಸು ಕ್ರಿಸ್ತರಲ್ಲಿ ವಿಶ್ವಾಸವನ್ನು, ಜೀವೋದ್ಧಾರವನ್ನು ಅವರು ಪಡೆಯುವಂತೆ ಅವರನ್ನು ಆಶೀರ್ವದಿಸಿರಿ. ತಂದೆಯಾದ ದೇವರೇ, ನಮ್ಮ ಎಲ್ಲ ಕೋರಿಕೆಗಳನ್ನು ನಿಮ್ಮ ಮುಂದಿಟ್ಟು ನಿಮ್ಮ ಪುತ್ರರಾದ ಪ್ರಭು ಯೇಸು ಕ್ರಿಸ್ತರ ನಾಮದಲ್ಲಿ ಪವಿತ್ರಾತ್ಮರ ಐಕ್ಯದಲ್ಲಿ ಈ ಪ್ರಾರ್ಥನೆಯನ್ನು ನಾವು ಮಾಡುತ್ತೇವೆ. ಆಮೇನ್. ಹ್ಯಾವ್ ಎ ಗುಡ್ ಡೇ, ಹ್ಯಾವ್ ಎ ಬ್ಲೆಸ್ಡ್ ಡೇ, ಹ್ಯಾವ್ ಎ ಗ್ರೇಸ್ಫುಲ್ ಡೇ. ನಿಮಗೆಲ್ಲರಿಗೆ ದೇವರ ವಿಶೇಷ ಕೃಪಾವರಗಳ ಸಮಯವನ್ನು ನಾನು ಕೋರುತ್ತೇನೆ. ಪವಿತ್ರ ಪುಸ್ತಕದಲ್ಲಿ ಮೊದಲನೇ ಪುಸ್ತಕ ಆದಿಕಾಂಡ, ಬುಕ್ ಆಫ್ ಜೆನೆಸಿಸ್, ಅದರಲ್ಲಿ ಮೊದಲನೇ ಅಧ್ಯಾಯದಲ್ಲಿ 26ನೇ ವಚನದಲ್ಲಿ ತ್ರಿಏಕ ದೇವರು ಹೀಗೆನ್ನುತ್ತಾರೆ: ನಾವು ನಮ್ಮ ಹೋಲಿಕೆಯಲ್ಲಿ ನಮ್ಮ ಸ್ವರೂಪದಲ್ಲಿ ಮನುಷ್ಯರನ್ನು ಸೃಷ್ಟಿಸೋಣ. ಹಾಗೂ ನಾವು ಓದುತ್ತೇವೆ 27ನೇ ವಚನದಲ್ಲಿ, ಇನ್ ವರ್ಸ್ 27, ಗಾಡ್ ಕ್ರಿಯೇಟೆಡ್ ಹ್ಯೂಮನ್ ಬೀಯಿಂಗ್ಸ್ ಇನ್ ಹಿಸ್ ಓನ್ ಇಮೇಜ್, ಇನ್ ಹಿಸ್ ಓನ್ ಲೈಕ್ನೆಸ್. ದೇವರು ತಮ್ಮ ಹೋಲಿಕೆಯಲ್ಲಿ ತಮ್ಮ ಸ್ವರೂಪದಲ್ಲಿ ಮನುಷ್ಯರನ್ನು ಸೃಷ್ಟಿಸಿದರು. ತಮ್ಮ ಹೋಲಿಕೆ ಅಥವಾ ತಮ್ಮ ಸ್ವರೂಪ ಎಂದರೆ ಏನು? ಇನ್ ಇಂಗ್ಲಿಷ್ ವಿ ಸೇ ಇಮೇಜ್. ವಿ ಆರ್ ಕ್ರಿಯೇಟೆಡ್ ಇನ್ ದ ಇಮೇಜ್ ಆಫ್ ಗಾಡ್. ನಮಗೆಲ್ಲರಿಗೆ ನಮ್ಮದೇ ಆದಂತಹ ಒಂದು ಸೆಲ್ಫ್ ಇಮೇಜ್ ಇದೆ. ನಾವು ಯಾರು, ಯಾರಿಗೆ ಸೇರಿದವರು, ಎಲ್ಲಿಂದ ಬಂದವರು, ಎಲ್ಲಿಗೆ ಹೋಗುತ್ತೇವೆ. ವಿ ಹ್ಯಾವ್ ಅವರ್ ಓನ್ ಸೆಲ್ಫ್ ಐಡೆಂಟಿಟಿ. ಅದಕ್ಕೆ ನಾವು ನಮ್ಮ ಸ್ವರೂಪ ಅಥವಾ ನಮ್ಮ ಹೋಲಿಕೆ ಅಂತ ನಾವು ಹೇಳ್ತೇವೆ. ವಿವಿಧ ಜನರಿಗೆ ವಿವಿಧ ರೀತಿಯ ಹೋಲಿಕೆ ಇರ್ತದೆ. ಡಾಕ್ಟರ್ಸ್, ವೈದ್ಯರಿಗೆ ಒಂದು ರೀತಿಯ ಸ್ವರೂಪ ಇರ್ತದೆ. ಆ ರೀತಿಯಲ್ಲಿ ಅವರು ಡ್ರೆಸ್ ಮಾಡಿಕೊಂಡಿರ್ತಾರೆ. ಅವರ ಕೊರಳಲ್ಲಿ ಯಾವಾಗಲೂ ಒಂದು ಸ್ಟೆಥೋಸ್ಕೋಪ್ ಇರ್ತದೆ. ಹಾಗೂ ಅವರಲ್ಲಿ ಡಾಕ್ಟರ್ಸ್ ಒಂದು ಬ್ಯಾಗ್ ಇರ್ತದೆ. ನರ್ಸಸ್ ದಾದಿಯರು ಒಂದು ರೀತಿಯಲ್ಲಿ ಅವರು ಸಮವಸ್ತ್ರವನ್ನು ಧರಿಸ್ತಾರೆ. ಪೊಲಿಟಿಷಿಯನ್ಸ್ ಅವರದೇ ಒಂದು ರೀತಿಯಲ್ಲಿ, ಅಥವಾ ಗುರುಗಳು, ನನ್ನಂಥ ಗುರುಗಳು ಈ ಬಿಳಿಯಾದ ದೊಡ್ಡ ಅಂಗಿಯನ್ನು ಅಥವಾ ಈ ಮೇಲಿನ ವಸ್ತ್ರವನ್ನು ನಾವು ಧರಿಸುತ್ತೇವೆ. ಅಥವಾ ಯಾರಾದರೂ ಕೆಲಸದವರಿದ್ದಾರೆ, PWD ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್ನ ಕೆಲಸದವರು, ಅಥವಾ ಸೆಕ್ಯೂರಿಟಿ ಗಾರ್ಡ್ಸ್, ಮಿಲಿಟ್ರಿ, ವಿವಿಧ ಜನರು ವಿವಿಧ ಕೆಲಸ ಕಾರ್ಯಗಳನ್ನು ಮಾಡುವವರು ವಿವಿಧ ರೀತಿಯಲ್ಲಿ ತಮ್ಮ ಹೋಲಿಕೆಯನ್ನು, ತಮ್ಮ ಸ್ವರೂಪವನ್ನು, ತಮ್ಮ ಐಡೆಂಟಿಟಿಯನ್ನು ಪ್ರಕಟಿಸ್ತಾರೆ. ನಾವು ಈ ದಿನಗಳಲ್ಲಿ ಆಚೆ ಈಚೆ ಹೋಗುವಾಗ ನಾವು ನೋಡ್ತೇವೆ, ಕೆಲವರು ಸೆಲ್ಫಿ ತೆಗೆಯುವುದು ಹೀಗೆ ಅಂತ, ಕೀಂಚಿ ಮೇರಿ ಫೋಟೋ ಅಂತ. ತಮ್ಮ ಮೊಬೈಲನ್ನು ಹೀಗೆ ಹಿಡಿದು ಅವರು ತಮ್ಮಷ್ಟಕ್ಕೆ ನಗುತ್ತಾ ಅಥವಾ ಅಳುತ್ತಾ ಅಥವಾ ಏನೇನೋ ರೀತಿಯ ಪೋಸ್ ಕೊಟ್ಟು ಅವರು ಫೋಟೋಗಳನ್ನು ತೆಗಿತಾ ಇರ್ತಾರೆ. ಯಾಕೆ? ಅವರಿಗೆ ಪ್ರತಿಯೊಬ್ಬರಿಗೆ ತಾವು ಬಹಳ ಅಂದವಾಗಿ ಕಾಣಬೇಕು, ಆಕರ್ಷಕವಾದ ವ್ಯಕ್ತಿತ್ವವನ್ನು ತಾವು ಹೊಂದಿರಬೇಕು ಎಂಬಂತಹ ಆಶೆ, ಹಂಬಲ ಪ್ರತಿಯೊಬ್ಬರಿಗೆ ಇರ್ತದೆ. ನನ್ನ ಒಬ್ಬ ಕಸಿನ್ ಸಹೋದರಿಗೆ ಒಂದು ಫೋಟೋ ನನ್ನಲ್ಲಿತ್ತು. ಅವಳು ಚಿಕ್ಕವಳು ಇರುವಾಗ, ಅವಳು ಬಹಳ ಅಳುತ್ತಿರುವಾಗ ನಾನು ತೆಗೆದ ಫೋಟೋ ನನ್ನ ಆಲ್ಬಮ್ನಲ್ಲಿದೆ. ಒಂದು ದಿನ ನಾನು ಆ ಫೋಟೋವನ್ನು ಅವಳಿಗೆ ತೋರಿಸಿದೆ. ತಕ್ಷಣ ಅವಳು ಈಗ ಕೂಡ ಆಡಲಿಕ್ಕೆ ಶುರು ಮಾಡಿದರು. ಈಗ ಅವಳಿಗೆ 36-37 ವರ್ಷ ಪ್ರಾಯ. ಆದರೂ ಅವಳು ಅಳುತ್ತಾ ಹೇಳಿದಳು, ದಯಮಾಡಿ ಆ ಫೋಟೋ ನನಗೆ ಕೊಡಿ, ಅದನ್ನು ಹರಿದು ಹಾಕಿ, ಅದು ಯಾರೂ ನೋಡಬಾರ್ದು, ಅದು ಸರಿಯಾದ ಫೋಟೋ ಅಲ್ಲ, ಅದು ನಾನು ಅಲ್ಲವೇ ಅಲ್ಲ ಅಂತ ಹೇಳಲಿಕ್ಕೆ ಶುರು ಮಾಡಿದ್ರು. ನಾನು ಹೇಳಿದೆ, ನೀನು ಅವಳೇ, ನಿನ್ನದೇ ಫೋಟೋ ಅಂತ ಹೇಳಿದ್ರು ಕೂಡ. ಆಗ ನಾನು ಹತ್ತದ್ದು ನನಗೆ ಗೊತ್ತೇ ಇಲ್ಲ, ನೀವು ಫೋಟೋ ತೆಗೆದು ಆ ಫೋಟೋವನ್ನು ಹರಿದು ಬಿಡಿ. ಪ್ರಿಯರೇ, ನಾವು ನಿಜವಾಗಿಯೂ ಎಂತಹ ಒಂದು ವ್ಯಕ್ತಿತ್ವವನ್ನು ಹೊಂದಿದ್ದೇವೆ, ಯಾವ ಹೋಲಿಕೆ ನಮ್ಮಲ್ಲಿದೆ,
ನಾವು ಯಾರು, ಯಾವ ಸ್ವರೂಪವನ್ನು ನಾವು ಪಡೆದಿದ್ದೇವೆ, ವಾಟ್ ಈಸ್ ಅವರ್ ಇಮೇಜ್. ಈ ಇಮೇಜ್ ಎಂಬುದು ಕೂಡ ಬದಲಾಗ್ತಾ ಹೋಗ್ತದೆ. ನಾನು ಚಿಕ್ಕವನಿರುವಾಗ ನಾವು ವ್ಯವಸಾಯ ಮಾಡುವವರು, ಕೃಷಿಕರು. ಚಿಕ್ಕವನಿರುವಾಗ ನನ್ನ ಒಂದೇ ಆಶೆ, ನಾನು ದೊಡ್ಡವನಾದಾಗ ನಾನು ಹೊಲಗಳಲ್ಲಿ ನಾನು ಉಳುವ ಕೆಲಸ ಮಾಡಬೇಕು ಅಥವಾ ಈ ಕೃಷಿ ಕೆಲಸ ಮಾಡಬೇಕು. ದೊಡ್ಡವನಾಗುವಾಗ ನನ್ನ ಕುಟುಂಬಸ್ಥರು ಹೋಗಿ ನಾವು ಹೋಗಿ ಮೀನು ಹಿಡಿತಿದ್ದೆವು. ಆಗ ನನಗೆ ಬಂದಂತಹ ಒಂದು ಹಂಬಲ, ನಾನು ಕೂಡ ಮೀನು ಹಿಡಿಲಿಕ್ಕೆ ಕಲಿಬೇಕು. ಆಮೇಲೆ ನಾನು ಪೊಲೀಸರನ್ನು ನೋಡುವಾಗ ನನ್ನ ಒಂದು ಆಸೆ, ನಾನು ಪೊಲೀಸನಾಗಬೇಕು. ಸೈನಿಕರನ್ನು ನೋಡುವಾಗ ನಾನೊಬ್ಬ ಸೈನಿಕನಾಗಬೇಕು. ಪೈಲಟ್ರನ್ನು ನೋಡಿದಾಗ ನಾನೊಬ್ಬ ಪೈಲಟ್ ಆಗಬೇಕು. ಇಂಜಿನಿಯರ್ಸ್ ಮಾಡಿದವರನ್ನು ನೋಡಿದಾಗ ನಾನೊಬ್ಬ ಇಂಜಿನಿಯರ್ ಆಗಬೇಕು. ಕ್ರಿಕೆಟ್ ಆಡುವವ್ರನ್ನ ನೋಡಿದಾಗ ನಾನೊಬ್ಬ ಕ್ರಿಕೆಟರ್ ಆಗಬೇಕು. ಹಾಕಿ ಆಡಿದಾಗ ನಾನೊಬ್ಬ ಹಾಕಿ ಆಟಗಾರನಾಗಬೇಕು. ಏನೆಲ್ಲ ಆಸೆಗಳು ನನ್ನ ವ್ಯಕ್ತಿತ್ವದ ಬದಲಾಗುತ್ತಾ ಹೋಯಿತು. ಈಗ ಕೂಡ ನನ್ನ ಮನಸ್ಸಿನಲ್ಲಿ ನಾನು ಏನಾಗಬೇಕಂತ ಒಂದು ಹಂಬಲ ಇದೆ. ಈಗಾಗಲೇ ನಾನು ಒಬ್ಬ ಗುರು ಆಗಿದ್ದೇನೆ. ಆದರೆ ನಾನು ಗುರು ಆಗಿರುವಂತಹ ನನ್ನ ಹೋಲಿಕೆಯಲ್ಲಿ, ಆ ಸ್ವರೂಪದಲ್ಲಿ, ಆ ವ್ಯಕ್ತಿತ್ವದಲ್ಲಿ ನಾನು ಜೀವಿಸಬೇಕು. ಪೊಲೀಸ್ ಆದರೆ ಪೊಲೀಸ್ನ ಹಾಗೆ ಇರಬೇಕು ಎಲ್ಲಿದ್ದರೂ. ಡಾಕ್ಟರ್ಸ್ ಆದರೆ ಎಲ್ಲರ ಮುಂದೆ ಅವನು ಸಾರ ಕುಡಿಲಿಕ್ಕೆ ಆಗೋದಿಲ್ಲ, ಎಲ್ಲರಂತೆ ವರ್ತಿಸ್ಲಿಕ್ಕೆ ಆಗೋದಿಲ್ಲ. ಒಬ್ಬ ಡಾಕ್ಟರ್ ಎಂಬಂತೆ ಅವನು ವರ್ತಿಸಬೇಕು. ಒಬ್ಬ ಮಿಲಿಟ್ರಿ ಪರ್ಸನ್, ವ್ಯಕ್ತಿ ಮಿಲಿಟ್ರಿಯಲ್ಲಿ ಇದ್ದ ಹಾಗೆ ನಾವು ವರ್ತಿಸಬೇಕು. ಅಂದರೆ ನೀನು ಯಾರಾಗಿದ್ದೀಯಾ, ನಾನು ಯಾರಾಗಿದ್ದೇನೆ, ನನ್ನ ವ್ಯಕ್ತಿತ್ವ ಏನು, ನನ್ನ ಹೋಲಿಕೆ ಏನು, ನನ್ನ ಸ್ವರೂಪ ಏನು ಎಂಬುದನ್ನು ನಿರಂತರವಾಗಿ ನಾವು ಧ್ಯಾನಿಸಬೇಕು. ಇಲ್ಲಿ ವಿವಿಧ ರೀತಿಯಲ್ಲಿ ನಮ್ಮ ಸ್ವರೂಪ ಹೋಲಿಕೆ ಇರ್ತದೆ. ಒಂದು ದೇಹದಲ್ಲಿ ಅದರ ನಾವು ಫೋಟೋ ತೆಗಿಬೋದು. ಇನ್ನೊಂದು ಆಧ್ಯಾತ್ಮಿಕವಾಗಿ ನನ್ನ ಒಳಗೆ ಅಂತರಂಗದಲ್ಲಿ ನಾನು ಆಧ್ಯಾತ್ಮಿಕವಾಗಿ ನನ್ನ ಹೋಲಿಕೆ ಏನು, ನನ್ನ ಸ್ವರೂಪ ಏನು. ಆಗ ನಮಗೆ ಸ್ಪಷ್ಟವಾಗ್ತದೆ ನಮ್ಮ ಜೀವನದಲ್ಲಿ ನಿಜವಾದ ಹೋಲಿಕೆ ಏನು, ನಿಜವಾದ ವ್ಯಕ್ತಿತ್ವ ಏನು, ನಿಜವಾದ ಇಮೇಜ್, ವಾಟ್ ಈಸ್ ಮೈ ಟ್ರೂ ಇಮೇಜ್. ಒಬ್ಬ ಮಗು ಶಾಲೆಯಲ್ಲಿ ಕಲಿಯುವಾಗ ಈ ಸೈನ್ಸ್ ಟೀಚರ್ ಮಕ್ಕಳಿಗೆ ಹೇಳಿದರು, ನಾವೆಲ್ಲರೂ ಮಂಗಗಳಿಂದ, ಕೋತಿಗಳಿಂದ, ಚಿಂಪಾಂಜಿಗಳಿಂದ ಬಂದವರು. ಮಗುವಿಗೆ ಆಶ್ಚರ್ಯವಾಯಿತು. ಮಗು ಈಗರ್ಜಿಗೆ ಹೋದಾಗ, ಚರ್ಚಿಗೆ ಹೋದಾಗ ಅಲ್ಲಿ ಕ್ಯಾಟಗಿಸಮ್ ಕಲಿಸುವವರು ಅಲ್ಲಿ ಆ ಮಗುವಿಗೆ ಹೇಳಿದರು, ನೀನು ದೇವರಿಂದ ಸೃಷ್ಟಿಸಲ್ಪಟ್ಟವಳು, ನೀನು ದೇವರ ಮಗುವಾಗಿದ್ದೀಯಾ. ಈಗ ಈ ಹುಡುಗಿಗೆ ಕನ್ಫ್ಯೂಷನ್ ಆಯಿತು. ನಾನು ಮಂಗಗಳಿಂದ, ಕೋತಿಗಳಿಂದ, ಚಿಂಪಾಂಜಿಗಳಿಂದ ಬಂದಿದ್ದೇನೋ ಅಥವಾ ನಾನು ದೇವರಿಂದ ಬಂದಿದ್ದೇನೋ. ಅವಳು ಹೋಗಿ ತಾಯಿಯನ್ನು ಕೇಳಿದಳು, ಅಮ್ಮ ಅಮ್ಮ, ಮಮ್ಮಿ ಮಮ್ಮಿ, ನಾನು ಯಾರಿಂದ ಬಂದವಳು. ತಾಯಿ ಹೇಳಿದಳು, ಮಗುವೇ, ನೀನು ನಿಜವಾಗಿಯೂ ದೇವರಿಂದ ಸೃಷ್ಟಿಸಲ್ಪಟ್ಟವಳು, ನೀನು ದೇವರ ಮಗು. ಅವಳಿಗೆ ತೃಪ್ತಿ ಆಗಲಿಲ್ಲ. ಅವಳು ಹೋಗಿ ಡ್ಯಾಡಿ ಹತ್ರ ಕೇಳಿದಳು. ಡ್ಯಾಡಿ ಕಾರ್ ಕ್ಲೀನ್ ಮಾಡ್ತಿದ್ರು. ಕ್ಲೀನ್ ಮಾಡಿ ಕಾರ್ ಒರೆಸುವಾಗ ಅವರು ಸೋತು ಹೋಗಿದ್ರು. ಅಷ್ಟರಲ್ಲಿ ಡ್ಯಾಡಿ ಡ್ಯಾಡಿ ಅಂತ ಮಗಳು ಕರೀತಾ ಇದ್ದಾಳೆ. ಡ್ಯಾಡಿ ಡ್ಯಾಡಿ, ಶಾಲೆಯಲ್ಲಿ ನಮ್ಮ ಟೀಚರ್ ಹೇಳ್ತಾ ಇದ್ದಾರೆ ನಾವು ಮಂಗಗಳಿಂದ ಬಂದವರು. ಚರ್ಚಿನಲ್ಲಿ ಹೋದಾಗ ಗುರುಗಳು ನನಗೆ ಹೇಳ್ತಾ ಇದ್ದಾರೆ ನಾವು ದೇವರಿಂದ ಬಂದವರು. ಮತ್ತು ತಾಯಿ ನನಗೆ ಮತ್ತೆ ಕನ್ಫ್ಯೂಷನ್ ಮಾಡ್ತಾ ಇದ್ದಾರೆ, ನಾವು ದೇವರಿಂದಲೇ ಬಂದವರು, ಮಂಗಗಳಿಂದ ಅಲ್ಲ ಅಂತ ಹೇಳ್ತಾರೆ. ಆದರೆ ಡ್ಯಾಡಿ ನೀವು ಹೇಳಿ ನಾವು ಯಾರಿಂದ ಬಂದವರು. ಆಗ ಡ್ಯಾಡಿ ಮಗುವಿಗೆ ಹೇಳಿದರು, ಮಗು ನೆನಪಿಟ್ಟುಕೊಳ್ಳು, ನಾವು ನಿಜವಾಗಿ ಕೋತಿಗಳಿಂದ, ಮಂಗಗಳಿಂದ, ಚಿಂಪಾಂಜಿಗಳಿಂದ ಬಂದವರು. ನಿನ್ನ ಅಮ್ಮ ಹೇಳಿದ್ದು ಸರಿ ಅಲ್ಲ, ಅಮ್ಮನಿಗೆ ಗೊತ್ತಿಲ್ಲ. ಆಗ ಮಗು ಮತ್ತೆ ಓಡಿ ಹೋಗಿ ತಾಯಿ ಹತ್ರ ಕೇಳ್ತಾ ಇದ್ದಾಳೆ, ಅಮ್ಮ ಅಮ್ಮ, ಅಲ್ಲಿ ಡ್ಯಾಡಿ ಹೇಳ್ತಾ ಇದ್ದಾಳೆ ನೀನು ಹೇಳಿದ್ದು ತಪ್ಪಂತೆ, ನಾವು ದೇವರಿಂದ ಬಂದವರು ಅಲ್ಲ, ನಾವು ಕೋತಿಗಳಿಂದ ಬಂದವರು. ಆಗ ತಾಯಿ ಕೋಪದಿಂದ, ಮಗುವೇ ಸರಿಯಾಗಿ ಅರ್ಥ ಮಾಡಿಕೊಳ್ಳು, ನಾವು ಕೋತಿಗಳಿಂದ, ಮಂಗಗಳಿಂದ ಬಂದವರಲ್ಲ, ನನ್ನ ಕುಟುಂಬವೆಲ್ಲ ದೇವರಿಂದ ಬಂದವರು. ನಿನ್ನ ತಂದೆಯ ಕುಟುಂಬದವರು, ನಿನ್ನ ಡ್ಯಾಡಿಯ ಕುಟುಂಬದವರು ಮಾತ್ರ ಮಂಗಗಳಿಂದ, ಕೋತಿಗಳಿಂದ, ಚಿಂಪಾಂಜಿಗಳಿಂದ ಬಂದವರು. ಹೌದು ಪ್ರಿಯರೇ, ಇದನ್ನು ಕೇಳುವಾಗ ನಮಗೆ ನಗು ಬರ್ತದೆ. ಆದರೆ ನಮ್ಮ ಹೃದಯದಲ್ಲಿ, ನಮ್ಮ ಮನಸ್ಸಿನಲ್ಲಿ ಒಂದು ಸಂದೇಹ, ಡೌಟ್, ಕನ್ಫ್ಯೂಷನ್ ಎದ್ದೇಳ್ತದೆ. ನಾವು ಯಾರಿಂದ ಬಂದವರು, ಆ ರೀತಿಯಲ್ಲಿ ನಾವು ಜೀವಿಸುತ್ತೇವೆ. ಹೌದು, ಒಂದು ಸಾರಿ ಒಬ್ಬ ಪತಿ ಹಾಗೂ ಪತ್ನಿ ಕಾರ್ನಲ್ಲಿ ಪ್ರಯಾಣ ಮಾಡ್ತಿದ್ರು. ಕಾರ್ನಲ್ಲಿ ಪ್ರಯಾಣ ಮಾಡುವಾಗ ಹಿಂದೆ ಮಕ್ಕಳು ಕುಳಿತುಕೊಂಡಿದ್ದರು. ದಾರಿಯಲ್ಲಿ ಒಂದು ರಸ್ತೆಯ ಬದಿಯಲ್ಲಿ ಒಂದು ಹೊಂಡದಲ್ಲಿ 2 ದೊಡ್ಡ ಹಂದಿಗಳು, ಆ ಹಂದಿಗಳ
12 ಚಿಕ್ಕ ಚಿಕ್ಕ ಮರಿಗಳೊಂದಿಗೆ ಆಟ ಆಡ್ತಿದ್ದವು ಆ ಕೊಳಚೆಯ ಹೊಂಡದಲ್ಲಿ, ಕೊಳಕು ತುಂಬಿದಂತಹ ಹೊಂಡದಲ್ಲಿ. ಆ ಹಂದಿಗಳನ್ನು ನೋಡಿ ಈ ಪತಿಗೆ ಒಳ್ಳೆಯ ಒಂದು ಅವಕಾಶ ಸಿಕ್ಕಿತು ತನ್ನ ಹೆಂಡತಿಯನ್ನು ಕುರಿತು ಏನಾದರೂ ಒಂದು ಅಪಹಾಸ್ಯ ಮಾಡಲಿಕ್ಕೆ. ಅವನು ದೊಡ್ಡ ಸ್ವರದಲ್ಲಿ ಹೇಳಿದ, ನೋಡು ನೋಡು ನೋಡು, ಅಲ್ಲಿ ನಿನ್ನ ಕುಟುಂಬಸ್ಥರು ಎಷ್ಟು ಚೆನ್ನಾಗಿ ಆ ಕೊಳಚೆಯಲ್ಲಿ ಈಜಾಡ್ತಿದ್ದಾರೆ ನೋಡು ಅಂತ. ಆಗ ಹೆಂಡತಿಗೆ ಬಹಳ ಕೋಪ ಬಂದು ಹೇಳ್ತಾ ಇದ್ದಾರೆ, ಹೌದು ಹೌದು, ನೀನು ಹೇಳಿದ್ದು ಸರಿ, ನಾನು ಮದುವೆ ಆದ ನಂತರ ಅವರೆಲ್ಲರೂ ನನ್ನ ಕುಟುಂಬಸ್ಥರಾದರು, ಖಂಡಿತವಾಗಿ ನನ್ನ ಕುಟುಂಬಸ್ಥರು ಈಗ ಮದುವೆ ಆದ ನಂತರ ಅಂದ. ಹೌದು ಪ್ರಿಯರೇ, ನಾವು ಯಾರಿಂದ ಬಂದವರು? ಇದು ಒಂದು ಪ್ರಶ್ನೆ. ನಾವು ದೇಹದಲ್ಲಿ ಜೀವಿಸ್ತೇವೆ, ನಾವು ಆಧ್ಯಾತ್ಮಿಕವಾಗಿ ಜೀವಿಸ್ತೇವೆ. ಒಂದು ವೇಳೆ ದೇಹದಲ್ಲಿ ರೋಗ ಬಂದಾಗ ಏನಾಗ್ತದೆ? ಒಂದು ವೇಳೆ ಮನಸ್ಸಿಗೆ ರೋಗ ಬಂದರೆ ಮಾನಸಿಕ ರೋಗಿಗಳಾಗ್ತೇವೆ. ನಮಗೆ ಕ್ಯಾನ್ಸರ್ ಬಂದರೆ ಅಥವಾ ಸ್ಕಿನ್ ಕ್ಯಾನ್ಸರ್ ಬಂದರೆ ನಾವು ವಿದ್ರೂಪರಾಗ್ತೇವೆ. ಈ ದಿನಗಳಲ್ಲಿ ನಾನೊಬ್ಬ ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್ ರೋಗಿಯನ್ನು ನೋಡಲಿಕ್ಕೆ ಹೋಗಿದ್ದೆ. ಅವನು ಸಂಪೂರ್ಣವಾಗಿ ವಿದ್ರೂಪನಾಗಿದ್ದಾನೆ. ಅವನ ಮುಖದ ಮೇಲೆ ವಿಶೇಷವಾದ ನೋವು ಹಾಗೂ ಎಲ್ಲ ಅಂದವನ್ನೇ, ಸೌಂದರ್ಯವನ್ನೇ ಅವನು ಕಳೆದುಕೊಂಡಿದ್ದಾನೆ. ರೋಗ ಬಂದಾಗ ನಾವು ವಿದ್ರೂಪರಾಗುತ್ತೇವೆ. ಕೆಲವೊಂದು ಗಾಯಗಳಾದಾಗ ಆ ವ್ಯಕ್ತಿಯಿಂದ ದೇಹದಲ್ಲಿ ದುರ್ವಾಸನೆ ಕೂಡ ಬರ್ತದೆ. ಸತ್ತ ನಂತರ ವಿಶೇಷವಾದ ದುರ್ವಾಸನೆ ಬರ್ತದೆ. ಯಾಕೆ? ದೇಹವೆಲ್ಲ ಕೊಳೆತು ಹೋಗ್ತದೆ. ಪವಿತ್ರ ಪುಸ್ತಕ ಹೇಳ್ತದೆ, ರೋಮಿಯರಿಗೆ ಬರೆದ ಪತ್ರ 6ನೇ ಅಧ್ಯಾಯ 23ನೇ ವಚನ, ಪಾಪದ ಫಲ ಮರಣ, ಆದರೆ ಪ್ರಭು ಯೇಸು ಕ್ರಿಸ್ತರಲ್ಲಿ ನಮಗೆ ದೇವರು ಕೊಟ್ಟಂತಹ ವರದಾನ ನಿತ್ಯ ಜೀವ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಪಾಪದ ಫಲ ಮರಣ ಅಂದರೆ ನಾವು ಪಾಪ ಮಾಡಿದಾಗ ನಾವು ದೇಹದಲ್ಲಿ ಸಾಯುವುದಿಲ್ಲ, ಆದರೆ ದೇಹದಲ್ಲಿ ಎಷ್ಟೋ ರೀತಿಯ ರೋಗಗಳು ಬರ್ಬೋದು. ಆದರೆ ನಮ್ಮ ನಿಜವಾದ ರೋಗ ಬರುವುದು ಪಾಪ ಮಾಡಿದಾಗ ನಮ್ಮ ಆತ್ಮಕ್ಕೆ. ಯಾವ ರೀತಿಯಲ್ಲಿ ದೇಹಕ್ಕೆ ರೋಗ ಬಂದಾಗ ನಿಧಾನವಾಗಿ ನಮ್ಮ ದೇಹ ಮರಣಕ್ಕೆ ಸಮೀಪಿಸ್ತದೆ. ಯಾವುದೇ ರೋಗ ಬಂದಾಗ ನಾವು ಹೆದರುವುದು ಯಾಕೆ? ನಾವು ಸಾಯುತ್ತೇವೆಂದು. ಲಾಜರ ಸತ್ತು 4 ದಿನಗಳಾಗಿದ್ದವು. ನಾವು ಓದುತ್ತೇವೆ ಯೋಹಾನ ಶುಭ ಸಂದೇಶ 11ನೇ ಅಧ್ಯಾಯ 39ನೇ ವಚನದಲ್ಲಿ, ಜಾನ್ ಚಾಪ್ಟರ್ 11 ವರ್ಸ್ 39. ಲಾಜರನ್ನು ಸತ್ತು 4 ದಿನಗಳಾದ ನಂತರ ಪ್ರಭು ಯೇಸು ಕ್ರಿಸ್ತರು ಆ ಸಮಾಧಿ ಹತ್ತಿರ ಹೋದಾಗ ಲಾಜರನ ಸಹೋದರರು ಹೇಳ್ತಾರೆ, ಲಾಜರ ಸತ್ತು 4 ದಿನಗಳಾಗಿವೆ, ಅವನ ದೇಹ ಕೊಳೆತು ನಾರುತ್ತದೆ. ಅವನ ದೇಹ ಕೊಳೆತು ನಾರಲಿಕ್ಕೆ ಆರಂಭಿಸಿದೆ, ಆದರೆ ಅವನ ಆತ್ಮದಲ್ಲಿ ದೇವರ ಮುಂದೆ ಇದ್ದಾನೆ. ಅದರಿಂದ ಪ್ರಭು ಯೇಸು ಕ್ರಿಸ್ತರು ಅವರನ್ನು ಕರೀತಾ ಇದ್ದಾರೆ, ಲಾಜರ ಬೇಗನೆ ಹೊರಗೆ ಬಾ. ಆಗ ಸತ್ತ ವ್ಯಕ್ತಿ ಲಾಜರ ಹೊರಗೆ ಬಂದ. ಪ್ರಿಯರೇ, ಒಂದು ವೇಳೆ ಆತ್ಮದಲ್ಲಿ ಕೂಡ ನಮಗೆ ರೋಗ ಬಂದರೆ, ನಾವು ಆತ್ಮದಲ್ಲಿ ಕೂಡ ಸತ್ತರೆ, ನಮ್ಮ ಆತ್ಮದಿಂದ ಹೊರಗೆ ಬರುವುದು ಏನು ಬರುವುದು? 7 ಮಹಾ ಪಾಪಗಳು. ಏನದು ಮಹಾಪಾಪಗಳು? ಗರ್ವ, ಅಹಂಕಾರ, ಸ್ವಾರ್ಥ, ವಿಶೇಷವಾದ ಹಣದ ಆಶೆ, ಆಸ್ತಿ ಆಶೆ, ಈ ಲೋಕದ ಧನ ಸಂಪತ್ತಿನ ಆಶೆ, ಹೊಟ್ಟೆ ಬಾಕತನ, ಯಾವಾಗಲೂ ಕುಡಿಯುವುದು, ತಿನ್ನುವುದು, ದೇಹ ಬೆಳೆಸಿಕೊಳ್ಳುವುದು, ತಿಂದ ನಂತರ ಹೊಟ್ಟೆ ಬಾಕದ ನಂತರ ಬರುವುದಂಥದ್ದು ಕಾಮ, ವಿಶೇಷವಾದ ವ್ಯಭಿಚಾರ, ಅಶುದ್ಧತೆ, ಎಲ್ಲ ರೀತಿಯ ದೈಹಿಕವಾದ ಕೆಟ್ಟ ಹವ್ಯಾಸಗಳು, ಕೆಲವರಿಗೆ ಆ ಸೋಮಾರಿತನ, ಆಲಸ್ಯ, ಯಾವಾಗಲೂ ಮಲಗ್ತಾ ಇರೋದು, ಕೆಲಸ ಮಾಡಲಿಕ್ಕೆ ಇಷ್ಟವೇ ಇಲ್ಲ, ಮತ್ಸರ, ಹೊಟ್ಟೆ ಕಿಚ್ಚು, ಕೊನೆಯದಾಗಿ ಕ್ರೋಧ. ಈ 7 ಮಹಾಪಾಪಗಳು. ಗರ್ವ ಅಥವಾ ಅಹಂಕಾರ, ಸ್ವಾರ್ಥ, ಹೊಟ್ಟೆ ಬಾಕತನ, ಗ್ಲಟನಿ, ಪಟಾರ್ಧಬಣ್ ಅಥವಾ ಆಲಸ್ಯ, ಕಾಮ, ಆಮೇಲೆ ಮತ್ಸರ ಹಾಗೂ ಕೊನೆಯದಾಗಿ ಕ್ರೋಧ. ಈ ಪಾಪದ ಹವ್ಯಾಸಗಳಿಂದಾಗಿ ನಾವು ನಮ್ಮ ಆತ್ಮದಲ್ಲಿ ಕೂಡ ಕೊಳೆತು ನಾರುತ್ತೇವೆ. ನಮ್ಮ ಆತ್ಮ ಕೂಡ ಮರಣಕ್ಕೆ ಸಮೀಪಿಸ್ತದೆ. ಅಂತಹ ಸಮಯದಲ್ಲಿ ನಾವು ದೇವರ ಬಳಿಗೆ ಬರುವಂತಹ ಅಗತ್ಯವಿದೆ. ಪ್ರಭು ಯೇಸು ಕ್ರಿಸ್ತರಾದರೂ ಕೊಳೆತು ನಾರುತ್ತಿರುವ ಲಾಜರನ ದೇಹದ ಶರೀರದ ಹತ್ತಿರ ಬಂದಾಗ, ಲಾಜರರೇ ಹೊರಗೆ ಬಾ ಎಂದು ಹೇಳಿದ ತಕ್ಷಣ
ಲಾಜರ ಸಂಪೂರ್ಣವಾಗಿ ಜೀವಂತವಾಗಿ ಹೊರಕ್ಕೆ ಬಂತ. ಪ್ರಭು ಯೇಸು ಕ್ರಿಸ್ತರು ನಮ್ಮ ಜೀವನದಲ್ಲಿ ಬಂದಾಗ ನಾವು ನಮ್ಮ ಸ್ವರೂಪವನ್ನೇ ಕಳೆದುಕೊಂಡಿದ್ದರೂ ಕೂಡ, ನಮ್ಮ ಹೋಲಿಕೆಯನ್ನೇ ಕಳೆದುಕೊಂಡಿದ್ದರೂ ಕೂಡ, ಯಾವ ರೀತಿಯಲ್ಲಿ ದೇಹದ ಸೌಂದರ್ಯವನ್ನು ಕಳೆದುಕೊಂಡ್ರೆ ಡಾಕ್ಟರ್ ಔಷಧಿ ಕೊಟ್ಟು ನಮ್ಮನ್ನು ಗುಣ ಮಾಡಿ ಮತ್ತೊಂದು ಸಾರಿ ಆ ಸೌಂದರ್ಯ ಹಿಂತಿರುಗಿ ಬರುವಂತೆ ಮಾಡ್ತಾರೋ, ನಮ್ಮ ಆತ್ಮದ ರೋಗಗಳಿಗೆ ಆತ್ಮದ ವೈದ್ಯರಾದ ಪ್ರಭು ಯೇಸು ಕ್ರಿಸ್ತರ ಹತ್ತಿರ ನಾವು ಬರಬೇಕು. ಆಗ ಪ್ರಭು ಯೇಸು ಕ್ರಿಸ್ತರು ಏನು ಮಾಡ್ತಾರೆ? ಅವರ ದಿವ್ಯ ರಕ್ತದಲ್ಲಿ ನಮ್ಮನ್ನು ತೊಳೆದು ಶುದ್ಧೀಕರಿಸುತ್ತಾರೆ. ಯೋಹಾನ ಬರೆದ ಶುಭ ಸಂದೇಶ, ಯೋಹಾನ ಬರೆದ ಮೊದಲನೇ ಪತ್ರ 1ನೇ ಅಧ್ಯಾಯ 7ನೇ ವಚನ. ಫಸ್ಟ್ ಲೆಟರ್ ಆಫ್ ಸೈಂಟ್ ಜಾನ್ ಚಾಪ್ಟರ್ 1:7. ದೇವರು ಬೆಳಕಿನಲ್ಲಿರುವಂತೆ ನಾವು ಕೂಡ ಬೆಳಕಿನಲ್ಲಿ ಜೀವಿಸಿದಾಗ ಪ್ರಭು ಯೇಸು ಕ್ರಿಸ್ತರು ಅವರ ದಿವ್ಯ ರಕ್ತದಿಂದ ನಮ್ಮನ್ನು ತೊಳೆದು, ಅವರ ದಿವ್ಯ ರಕ್ತದಲ್ಲಿ ನಮ್ಮನ್ನು ತೊಳೆದು ನಮ್ಮನ್ನು ಸಂಪೂರ್ಣವಾಗಿ ಪರಿಶುದ್ಧಗೊಳಿಸ್ತಾರೆ, ಶುದ್ಧೀಕರಿಸಿಕೊಳ್ತಾರೆ. ಆಗ ನಾವು ಆತ್ಮದಲ್ಲಿ ವಿಶೇಷವಾದ ಸೌಂದರ್ಯವನ್ನು ನಾವು ಪಡೆಯುತ್ತೇವೆ. ಸಂತರು, ಪುನೀತರು ಅದನ್ನೇ ಮಾಡಿದರು. ಪ್ರಭು ಯೇಸು ಕ್ರಿಸ್ತರ ಹತ್ತಿರ ಬಂದರು, ತಮ್ಮ ಪಾಪಗಳ ಕ್ಷಮೆಯನ್ನು ಪಡೆದರು, ಆ ಕೆಟ್ಟ ಹವ್ಯಾಸಗಳಿಂದ ಮುಕ್ತಿ ಹೊಂದಿದರು, ಸೈತಾನ್ನ ಬಂಧನದಿಂದ ಸಂಪೂರ್ಣವಾದ ವಿಮುಕ್ತಿಯನ್ನು, ವಿಶೇಷವಾದ ಮುಕ್ತಿಯನ್ನು ಅವರು ಅನುಭವಿಸಿದರು. ಪ್ರಭು ಯೇಸು ಕ್ರಿಸ್ತರಲ್ಲಿ ಹೊಸ ಜೀವನವನ್ನು ಜೀವಿಸಿದರು. ನೀನು ಕೂಡ ಇದೇ ಸಮಯದಲ್ಲಿ ಪ್ರಭು ಯೇಸು ಕ್ರಿಸ್ತರನ್ನು ಕರೆದು ನಿನ್ನನ್ನು ನೀನೇ ದೇವರಿಗೆ ಸಮರ್ಪಿಸಿದಾಗ ದೇವರ ವಾಕ್ಯ ಹೇಳ್ತದೆ, ರೋಮಿಯರಿಗೆ ಬರೆದ ಪತ್ರ 8ನೇ ಅಧ್ಯಾಯ 11ನೇ ವಚನ, ರೋಮನ್ಸ್ ಚಾಪ್ಟರ್ 8:1. ಪ್ರಭು ಯೇಸು ಕ್ರಿಸ್ತರನ್ನು ಮರಣದಿಂದ ಪುನರುತ್ಥಾನಗೊಳಿಸಿದ ಆ ದೇವರ ಪವಿತ್ರ ಆತ್ಮರು ನಿಮ್ಮಲ್ಲಿ ನೆಲೆಸಿರುವುದಾದರೆ, ಪ್ರಭು ಯೇಸು ಕ್ರಿಸ್ತರನ್ನು ಮರಣದಿಂದ ಎಬ್ಬಿಸಿದ ಆ ದೇವರ ಆತ್ಮವು ನಿಮ್ಮ ವಿನಾಶದ ಶರೀರವನ್ನು ರೂಪಾಂತರಗೊಳಿಸುವರು. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿ ಧ್ಯಾನಿಸೋಣ. ತಂದೆಯಾದ ದೇವರೇ, ನೀವು ಕೊಟ್ಟಂತಹ ನಿಮ್ಮ ಪವಿತ್ರ ಆತ್ಮರು ನಮ್ಮಲ್ಲಿ ಸಜೀವರಾಗಿದ್ದಾರೆ. ಆ ಪವಿತ್ರ ಆತ್ಮರಲ್ಲಿ ನಮ್ಮೆಲ್ಲರನ್ನು ಶುದ್ಧೀಕರಿಸಿರಿ, ಪವಿತ್ರೀಕರಿಸಿರಿ ಹಾಗೂ ಅಭಿಷೇಕಿಸಿರಿ. ಪ್ರಭು ಯೇಸು ಕ್ರಿಸ್ತರಲ್ಲಿ ನಮ್ಮನ್ನು ನೂತನವಾಗಿ ರಚಿಸಿರಿ. ಪ್ರಭು ಯೇಸು ಕ್ರಿಸ್ತರ ದಿವ್ಯ ರಕ್ತದಲ್ಲಿ ನಮ್ಮೆಲ್ಲರ ಪಾಪಗಳನ್ನು ಕ್ಷಮಿಸಿರಿ. ನಮ್ಮಲ್ಲಿರುವಂತಹ ಪೂರ್ವಜರ ಶಾಪದಿಂದ, ನಮ್ಮ ತಂದೆ ತಾಯಂದಿರ ಪಾಪದ ಶಾಪದಿಂದ, ನಾವು ಮಾಡಿದ ಪಾಪದ ಶಾಪದಿಂದ ಸಂಪೂರ್ಣವಾಗಿ ನಮ್ಮನ್ನು ಬಿಡುಗಡೆಗೊಳಿಸಿರಿ. ನಿಮ್ಮಲ್ಲಿ ಹೊಸ ಜೀವನವನ್ನು ಜೀವಿಸಲು ಪವಿತ್ರ ಆತ್ಮರ ವರಗಳನ್ನು ನಮಗೆಲ್ಲರಿಗೆ ನೀಡಿರಿ. ನಿಮ್ಮ ಮಕ್ಕಳು ಈ ಸಮಯದಲ್ಲಿ ಪ್ರಾರ್ಥನೆಯಲ್ಲಿ ಭಾಗವಹಿಸಿ ಏನನ್ನು ಬೇಡುತ್ತಿದ್ದಾರೋ ಅವೆಲ್ಲವನ್ನು ನೀವು ನಮಗೆ ಒದಗಿಸಿರಿ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯವು ಬರಲಿ, ನಿಮ್ಮ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನೂ ನೀವು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ನಮ್ಮನ್ನು ಎಲ್ಲ ಕೇಡಿನಿಂದ ರಕ್ಷಿಸಿರಿ. ಆಮೇನ್. ನಮೋ ಮರಿಯ ಕೃಪಾ ಪೂರ್ಣಿ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಹಾಗೂ ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾದ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ಪಿತನಿಗೂ ಪ್ರಭು ಯೇಸು ಕ್ರಿಸ್ತರಿಗೂ ಹಾಗೂ ಪವಿತ್ರ ಆತ್ಮರಿಗೂ ಮಹಿಮೆ ಆಗಲಿ, ಆಗಲಿ ಇದ್ದ ಹಾಗೆ ಈಗಲೂ ಯಾವಾಗಲೂ ಯುಗಾಂತರಕ್ಕೂ. ಆಮೇನ್. ಶತ್ರುಗಳು ನಿನ್ನನ್ನು ಮುತ್ತಿ ಬಂದರು, ಭಯ ಪಡಲೇಬೇಡ. ಶತ್ರುಗಳು ನಿನ್ನನ್ನು ಮುತ್ತಿ ಬಂದರು, ಭಯ ಪಡಲೇಬೇಡ. ಕ್ಷಮಿಸಿ ನೀನು ಸ್ತುತಿಸುವಾಗ ಜಯವು ನಿನಗುಂಟು. ಕ್ಷಮಿಸಿ ನೀನು ಸ್ತುತಿಸುವಾಗ ಜಯವು ನಿನಗುಂಟು. ಸ್ತುತಿಸಲು ಜಯ ನಿನಗೆ ಯೇಸು ನಾಮ, ಸ್ತುತಿಸಲು ಜಯ ನಿನಗೆ. ಸ್ತುತಿಸಲು ಜಯ ನಿನಗೆ ಯೇಸು ನಾಮ, ಸ್ತುತಿಸಲು ಜಯ ನಿನಗೆ. ನಿಮಗೆಲ್ಲರಿಗೆ ಸುದಿನವನ್ನು, ದೇವರ ಕೃಪಾವರಗಳ ದಿನವನ್ನು ಕೋರುತ್ತೇನೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ.